ಫಲವಲ್ಲ ಐದು ಧನ್ಯವಾದ ಕೊಡ್ತೇನೆ. ಅಕ್ಕನೇ ತುಳು ಭಾಷೆದ ಬಗ್ಗೆ ಮಾತಾ ವಿಷಯಗಳನ್ನು ಗೊತ್ತುಂಡು ನಿಖಿಲ್ ದಾದಾಪುರ ಅವನೊಂದು ಜೈ ತುಳುನಾಡು ಸಂಸ್ಥೆದ ದಾವಣಗೆರೆ ನಿಖಿಲನೊಂದು ಪ್ರೇರಣೆ ಒಂದು ಪುರ ಬೇಲೆ ಅವನೊಂದು ಕಲ್ಪನಾ ನಿಖಿಲ ಇನ್ನೊಂದು ಮುಂಚೆ ನೀನು ಕಂತದು ಜನಕ್ಕಿನ ಮನಸ್ಸು ಆ ತುಳು ಲಿಪಿ ಉಂಡು ತುಳು ಭಾಷೆ ಪಾತ್ರೆಡು ಪಂಪನಂಚಿನ ಒಂದು ಕ್ರಾಂತಿ ಆಂದೋಲನ ಮಂತ್ರಿಗೋಸ್ಕರ ಜನಕ್ಕಿನ ಮನಸ್ಸಿಲ್ಲ ಹಂತವಾದ ಬರ್ಬೋದು ಅಂತ ಒಂದು ಸಡನ್ನ ಮಾತೆಲ್ಲ ಒಟ್ಟು ಸೇರಿದಿತ್ತು ಎಲ್ಲೇ ತುಳು ಲಿಪಿದ ಕ್ಲಾಸ್ ತುಳು ಮಾತ್ರ ನಿಖಿಲ ಹೋರಾಟದಗೋಸ್ಕರ ಆಗುತ್ತೆ ಇತ್ತೆ ಮಾತ್ರ ಮೈಂಡ್ ತುಳು ಲಿಪಿ ಉಂಡತ್ತ ನಮ್ಮ ಉಂಡು ಲಿಪಿ ಮೆಲ್ಲ ಹೆಲ್ಪ್ ಮಾಡುದು ಮೆಲ್ಲ ಇಂಟ್ರೆಸ್ಟ್ ಮಾತ್ರ ಮನಸ್ಸು ಬರೋದು ಅಂಚ ನಿಕ್ಲೇ ಇಲ್ಲ ಏನು ಬರ ಒಂದು ಸಂಸ್ಥೆ ಮೇಲೆ ಮಲ್ತಂದಿದ್ದೇವೆ ನಿಕ್ಲಿಗೆ ಈಗ ಮಾತ್ರ ಸಮಾಜದ ಪರವಾದ ನಿಕ್ಲಿಗೆ ಧನ್ಯವಾದ ಮತ್ತೆ ಓಲ ಇಂಗ್ಲೀಷ್ ಸಂತೋಷ ನನಗೆ ಎಂದಿಲ್ಲ ಇಚ್ಛೆ ಈಗ ನಮ್ಮ ಕಡೆ ಕಡಿಯೋಲ್ಲ ಕಾಂಪ್ರಮೈಸ್ ಇದು ಭಾಷೆದ ವಿಷಯ ಬರ್ತದಲ್ಲ ಅಂಚನೆ ಐಟ್ ಅವರು ಅಡೆತಡೆಯನ್ನು ಐನ್ ಪೂರ ಅಂಥವತ್ತು ಬೋರ್ಡು ಏನು ಬರ್ತಾರೆ ಅಂಚನೆ ಮೆಲ್ಲ ಎದುರು ಕೊಡೋದು ತುಳು ಲಿಪಿದ ಒಂದು ಕ್ರಾಂತಿ ಆಗ್ತದೆ ಅಂಚನೆ ರಾಜ್ಯ ಸರ್ಕಾರದ ಆವಡ ತುಳು ಭಾಷೆದ ಪರವಾಗಿ ಖಂಡಿತ ಆಯ್ತದೆ ಹೋರಾಟದ ಅಗತ್ಯ ಇರ್ತದೆ ಐಕ್ಲ ರೆಡಿಯೂಲ್ಲ ಮಾತ್ರ ಆ ಭಾಷೆಗೆ ಸ್ಥಾನಮಾನ ತಿಕ್ಕವನಂಚಿನ ಒಂದು ಬೇಲೆ ಮಲ್ಪನಂಚಿನ ಆ ಜವಾಬ್ದಾರಿ ನಮ್ಮ ಮೇಲೆ ತುಳುನ ರದ್ದುಚಿದ್ದು ಮಾತಾಡಿದೆ ಅಂಚನೆ ಸರ್ಕಾರದ ವ್ಯವಸ್ಥೆ ಕಾಮಪುರ ಮಕ್ಕಳು ಮೆಲ್ಲ ಮಾತಾಡ್ಬೋದು ಇದು ಒಂದು ರೀತಿಯ ಜನಗಳ ಮನಸ್ಸಲ್ಲ ತುಳು ಕಲ್ಪೋಡು ತುಳು ಗೊತ್ತುಕೊಡು ತುಳು ಲಿಪಿ ಓಡು ಬಂದ್ಕೊಂಡಂಚಿನ ಮನಸ್ಥಿತಿ ಬೈತಂದ್ರೆ ಅಂಚ ಖಂಡಿತವಾದ ಒಂದು ಬಹುಶಃ ಲಾಸ್ಟ್ ಟೈಮ್ ನಮ್ಮ ಕಾರ್ಪೊರೇಷನ್ಲ ಇನ್ನು ದೋಸ್ತಿ ವರುಣ್ ಚಂದ ತುಳುದ ಸಾಲ್ವ್ ಮಾಡ್ಕೊಂಡು ತುಂಬಿತ್ತು ಒಂದು ಇನಿ ಕಿರಣ್ ಕುಮಾರ್ ಈ ರೀತಿಯ ಮೇಲೆ ಒಂದು ಸೋಗದ ಮೇಲೆ ಮಾತಾಡಲ ಒಂದು ಅರ್ಥ ಇದ್ದಲ್ಲ ಮಾತಾಡೋದು ದಾದ ಭಾಷೆಯನ್ನು ಕೇಂದ್ರ ಸ್ಟಾರ್ಟ್ ಮಾಡ್ತೇವೆ ದಾದ ಲಿಪಿ ಅಂತ ತುಳು ಲಿಪಿ ತುಳು ತಕ್ಕಲಿಗೆ ಗೊತ್ತು ಬಿದ್ದಿದೆ ತುಳು ಲಿಪಿ ಅಂತ ಹೊರ ಪ್ರಚಾರಕ್ಕೆ ಬರ್ತಿಲ್ಲ ಹೊರ ಡಿಸ್ಕಷನ್ಗೆ ಬರ್ತಿಲ್ಲ ಹೊರ ಡಿಬೇಟ್ ಆದರೆ ಸ್ಟಾರ್ಟ್ ಅಂತ ಚರ್ಚೆ ಅವಳು ಮಾತಾ ವಿಚಾರ ಚರ್ಚೆ ಅವಳು ಮುಕ್ತವಾದ ಚರ್ಚೆ ಅನ್ನೋಕ್ಕೆ ಇದರ ಬಗ್ಗೆ ಇಂಟ್ರೆಸ್ಟ್ ತೋರ್ಬೇಕು ಜನಕ್ಕೆ ಅಂತ ಎಡ್ಡೆ ಒಂದು ಬೇಲೆ ಆಗ್ತದೆ ಕಾಮಗಾರಿ ಅಭಿವೃದ್ಧಿ ನಮ್ಮ ಮಲ್ತಂದು ಮಾತಾ ಚುನಾಯಿತ ಜನಪ್ರತಿನಿಧಿ ನಮ್ಮ ಮಲ್ತಂದು